ನಮಸ್ಕಾರ ಎಲ್ಲರಿಗೂ. ನಾನು ಲಿಖಿತಾ ಶೆಟ್ಟಿ, ಈ ವರ್ಷದ ಆಯೋಜನಾ ಸಮಿತಿಯ ಕಾರ್ಯದರ್ಶಿಯಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಇವತ್ತು ನಮ್ಮ ಜೊತೆ ಅಧ್ಯಕ್ಷರಾದ ಮಾಲಾ ಎಸ್ ಶೆಟ್ಟಿ, ಹಾಗೆ ಗೌರವಾಧ್ಯಕ್ಷರಾದ ಜಿ.ಕೆ. ಶೆಟ್ಟಿ, ಹಾಗೆ ಕೋಶಾಧಿಕಾರಿಯಾದ ಶರತ್ ಆಚಾರ್ಯ, ಮತ್ತು ಗೌರವ ಸಲಹೆಗಾರರಾದ ಸಂತೋಷ್ ಶೆಟ್ಟಿ ಐರೋಡಿ, ಮತ್ತು ಸಂಚಾಲಕರಾದ ಸಂತೋಷ್ ಶೆಟ್ಟಿ ಎಸ್ ಬಾಂಡ್, ಇವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನ ಸಂತೋಷ್ ಶೆಟ್ಟಿ ಎಸ್ ಬಾಂಡ್ ಅವರು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಸ್ವಾಗತವನ್ನ ಕೋರ್ತಾ, ಇದೇ ಬರುವ ಆದಿತ್ಯವಾರ 3ನೇ ತಾರೀಕು ನಾವು ಅಂಬೇಡ್ಕರ್ ಭವನ ಊರ್ವ ಸ್ಟೋರಲ್ಲಿ ಕುಡ್ಲದಗಿ ಕುಂದಾಪುರದವರ ಇವರ ಆಶ್ರಯದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸುವಂತಹ ಒಂದು ಭಾಷೆಯನ್ನು, ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ವಿಶ್ವ ಕುಂದಾಪುರ ಕನ್ನಡ ದಿನದ ಕುಡ್ಲಗೆದ್ದು ಕುಂದಾಪುರದ ಈ ಒಂದು ಕನ್ನಡ ಹಬ್ಬದಲ್ಲಿ ಈ ವರ್ಷದ ಸಂಚಾಲಕನಾಗಿ ನಾನು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಪ್ರಸ್ತುತಪಡಿಸ್ತೇನೆ. ಈ ಮೂಲ ಭಾಷೆ ಎನ್ನುವಂಥದ್ದು, ನಾವು ಹುಟ್ಟು ನಮ್ಮದು ಕುಂದಾಪುರದಲ್ಲಾದರೂ ಸಹ ಜನ್ಮಭೂಮಿ ಕುಂದಾಪುರ, ಕರ್ಮಭೂಮಿ ಮಂಗಳೂರು, ಈ ಕುಡ್ಲ. ಹಾಗಾಗಿ ಆ ಒಂದು ಹುಟ್ಟಿದ ನೆಲೆಯನ್ನು ಮತ್ತು ಕುಂದಾಪುರ ಅನ್ನುವಂಥದ್ದು ಮೂಲ ಅಲ್ಲಿಯ ಭಾಷೆ ಏನು, ಅದರ ಸಂಸ್ಕೃತಿ ಏನು, ಆಚಾರ ವಿಚಾರಗಳು ಏನು ಎನ್ನುವುದರ ಬಗ್ಗೆ ಭಾಷೆಯನ್ನು ಪ್ರೀತಿಸುವ ಸಲುವಾಗಿ ಇಲ್ಲಿ ನಾವು ತುಳುನಾಡಿನವರಾಗಿದ್ದುಕೊಂಡೇ ಆ ಒಂದು ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ನಿಮಗೆ ಕನ್ನಡದ ಒಂದು ಉಪಭಾಷೆ. ಇದು ಪ್ರಾಚೀನ ಅಂತ ಹೇಳಿದರೆ 1ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಸಹ ಅಳುಪ ರಾಜವಂಶರು, ಆ ತುಳುವಿಂದ ಪ್ರೇರೇಪಿತಗೊಂಡಂಥ ಅಳುಪ ರಾಜವಂಶರು ಸಹ ಆ ಒಂದು ಸಂದರ್ಭದಲ್ಲಿ ಆ ಕುಂದಾಪುರ ಕನ್ನಡ ಅನ್ನುವಂಥದ್ದು ಬೈಂದೂರಿನಿಂದ ಬ್ರಹ್ಮಾವರದವರೆಗೂ, ಅಂದರೆ 50 ಕಿಲೋಮೀಟರ್ನ ಆ ಒಂದು ಅಂತರದಲ್ಲಿ ಬೇರೆ ಬೇರೆ ರೀತಿಯ ಉಪಭಾಷೆಗಳು ಈ ತುಳುವಿನಿಂದಲೇ ಪ್ರೇರೇಪಿತಗೊಂಡು ಅದು ಭಾಷೆ ಎನ್ನುವಂಥದ್ದು ಬೇರೆ, ನಿಮಗೆ ಶುದ್ಧ ಕನ್ನಡವಿಲ್ಲದೆ ಕುಂದ ಕನ್ನಡದಲ್ಲಿ ಆಚರಿಸುವಂಥದ್ದು. ಇಲ್ಲಿ ನೀವು ಮಂಗಳೂರಿನಲ್ಲಿ ನಾವೀಗ ನೀವು ಬರಬೇಕು, ಇಲ್ಲಿ ಕುಳಿತುಕೊಳ್ಬೇಕು ಅನ್ನೋದು ಕುಂದಾಪುರ ಕನ್ನಡದ ನಾವು ಬನ್ನಿ ಕೂತ್ಕೊಳ್ಳಿ ಅಂತೇಳಿ, ನಾವೀಗ ಹೋಗುತ್ತೇನೆ ಅನ್ನುವಂಥದ್ದು ನಾವು ಹೊತ್ತ ಹೊಯ್ ಅಂತೇಳಿ, ಹೊಯ್ ಬನ್ನಿ ಕೂತ್ಕೊಳ್ಳಿ ಎನ್ನುವಂಥದ್ದನ್ನು, ಆ ಒಂದು ಚುಟುಕಾದ ಭಾಷೆ ಎನ್ನುವಂಥದ್ದು ಮೊದಲು ನಿಮಗೆ 50 ವರ್ಷದ ಹಿಂದೆ ಒಂದು ಭಾಷೆಯ ಪರಿಧಿ ಒಳಗಿತ್ತು. ಇವತ್ತು ಎಲ್ಲ ಒಂದು ವಿಶ್ವವನ್ನಂಥದ್ದೇ ಭಾಳ ಸಣ್ಣದಾಗಿರ್ಲಿಕ್ಕೆ ಹೋಗಿ ವಿಶ್ವದಲ್ಲಿ ಪಸರಿಸುವಂಥದ್ದು, ಅಲ್ಲಿಯ ಜನರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನೆಲೆ ನಿಂತು ಉದ್ಯಮದ ನಿಮಿತ್ತ ತುತ್ತಿನ ಬುತ್ತಿಗಾಗಿ ವ್ಯವಹಾರವನ್ನು ಕಟ್ಟಿಕೊಂಡವರು ವಿಶ್ವದಾದ್ಯಂತ ಇದ್ದಾರೆ. ಹಾಗಾಗಿ ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಆ ಕುಂದಾಪುರ ಕನ್ನಡ ಅನ್ನುವಂಥದ್ದನ್ನು ನಾವು ಅಲ್ಲಿ ಹುಟ್ಟಿದ್ದೇವೆ, ನಮ್ಮ ಹೆತ್ತಬ್ಬೆ ಭಾಷೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಕೆಲವರು ಬೇರೆ ಬೇರೆ ವಿಶ್ವದ ನಗರಗಳಲ್ಲಿ ಜನಿಸಿದಂಥ ಅವರ ಮಕ್ಕಳಿಗೆ ಅವರ ಹಿಂದಿನ ಅಜ್ಜ ಮುತ್ತಜ್ಜ ಅವರ ತಂದೆ ತಾಯಿಯ ಭಾಷೆ ಎನ್ನುವಂಥದ್ದು ಇವತ್ತು ನೆನಪೋಗಿದೆ, ಎಲ್ಲಿದೆ ಬಂದಿದೆ ಅಂತೇಳಿ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಭೌಗೋಳಿಕ ಪ್ರಪಂಚವನ್ನು ಪ್ರೀತಿಸುವವರಿದ್ದರೆ ಅಥವಾ ಅಲ್ಲಿಯ ಒಂದು ಆಚಾರ ವಿಚಾರಗಳನ್ನು ಪ್ರೀತಿಸುವವರಿದ್ದರೆ, ನಾವು ಕುಂದಾಪುರದವರು ಆ ಭಾಷೆಯನ್ನು ನಮ್ಮ ಪೀಳಿಗೆಗೆ ಅಥವಾ ಇತರರಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ತುಳುನಾಡಿನವರಾಗಿಯೇ ಇದ್ದುಕೊಂಡು ಆ ಭಾಷೆಯನ್ನು ವರ್ಷದ ಒಂದು ದಿನ, ಅಂದರೆ ಆಷಾಢಿ ಅಮಾವಾಸ್ಯೆ ಎನ್ನುವಂಥದ್ದು ನಮ್ಮ ಕುಂದಾಪುರದಲ್ಲಿ ಇಲ್ಲಿ ಆಟಿ ಅಂತ ಹೇಳಿದ್ದೇವೆ, ಇದರ ಒಂದು ತಿಂಗಳ ಒಂದು ದಿನದಲ್ಲಿ ನಾವು ಕುಂದಾಪುರ ಹಬ್ಬ ಅಥವಾ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಸತತ 3 ವರ್ಷಗಳಿಂದ ಆಚರಿಸಿಕೊಂಡು ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಭಾಷೆಯ ಅನಾವರಣ ಅನ್ನುವಂಥದ್ದು ಅಥವಾ ಇತರರಿಗೆ ತಿಳಿಯಬೇಕಾದರೆ ನಿಮ್ಮ ಸಹಕಾರ ಅನ್ನುವಂಥದ್ದು ಅಗತ್ಯ. ಈ ಭಾಷೆಯನ್ನು ಮೂಲ ಉದ್ದೇಶ ನಾವು ಆಗಲೇ ಹೇಳಿದ ಹಾಗೆ, ಮತ್ತು ನಾವು ಇಲ್ಲಿ 3 ವರ್ಷದ ಹಿಂದಿನ ದಿನದಿಂದಲೂ ಸಹ ಇಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲಿಯವರಾಗಿದ್ದುಕೊಂಡೇ ನಾವು ಇಲ್ಲಿ ಒಂದು ವಾಟ್ಸಪ್ ಬಳಗವನ್ನು ಮಾಡಿಕೊಂಡು ಇದರ ಮೂಲಕ 3 ವರ್ಷದ ಒಂದು 5-6 ವರ್ಷದ ಹಿಂದುಗಡೆ ಬೆಳ್ತಂಗಡಿಯಲ್ಲಿ ಆಗಿರ್ತಕ್ಕಂತಹ ನೆರೆ ಹಾವಳಿಯಿಂದ ಇಡೀ ಸಂತ್ರಸ್ತ ಕುಟುಂಬಗಳಿಗೆ ಇಲ್ಲಿ 6 ಲಕ್ಷ ಮೊತ್ತದ ಹಣವನ್ನು ಸಂಗ್ರಹಿಸಿ ಇತರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಹಣವನ್ನು ಸಂಗ್ರಹಿಸಿ ಅವರಿಗೆ ನೀಡಿರುವಂತಹದ್ದು. ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು, ಯಾರಾದರೂ ಆಸ್ಪತ್ರೆಗೆ ಸೇರಿದರೆ ಅಲ್ಲಿಗೆ ನಾವು ಹೋಗಿ ಅವರ ಹಣವನ್ನು ನಮ್ಮಲ್ಲಿಂದ ಇರುವಂಥವರು ಎಷ್ಟು ಸಾಧ್ಯವಾಗ್ತದೆ ಅವರಿಗೆ, ಮತ್ತು ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅದರ ರೀತಿಯಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ಭಾಷೆ ಎನ್ನುವಂಥದ್ದು ನಿಮಗೆ ಉಪಭಾಷೆಗಳೆಲ್ಲವೂ ಸಹ 20 ಕಿಲೋಮೀಟರ್ ಅಥವಾ 50 ಕಿಲೋಮೀಟರಲ್ಲಿ ಒಂದೊಂದು ಭಾಷೆ ಇರ್ತದೆ. ಕನ್ನಡದಲ್ಲಿಯೇ ನೀವು 20 ಕಿಲೋಮೀಟರನ್ನು ತೆಗೆದುಕೊಂಡು ಹೋದರೆ ಒಂದೊಂದು ಭಾಷೆ ಎನ್ನುವಂಥದ್ದು ಬೇರೆ ಬೇರೆಯ ಮಜಲುಗಳನ್ನು ತೆಗೆದುಕೊಳ್ಳುತ್ತದೆ. ಇದೇ ಕುಂದಾಪುರ ಕನ್ನಡ ಅನ್ನುವಂಥದ್ದು ನೀವು ಬೈಂದೂರಲ್ಲಿ ಮೆಣಸಿನ ಕೋಡಿಗೆ ಅವರು ಗಾಯ್ ಕೋಡ್ ಅಂತ ಹೇಳ್ತಾರೆ,
ಅದೇ ನೀವು ಕುಂದಾಪುರದಿಂದ ಈಚೆ ಬಂದರೆ ಬಾರ್ಕೂರು ಅಥವಾ ಬ್ರಹ್ಮಾವರದಲ್ಲಿ ಬಂದರೆ ಮೆಣಸಿನ ಕೋಡಿ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಮುಂಚೆ ಅಂತ ಹೇಳ್ತೇವೆ. ತುಳುವಿಂದಲೇ ಪ್ರೇರೇಪಿತಗೊಂಡಂಥ ಒಂದು ಉಪಭಾಷೆಯಾಗಿರುವಂತಹ ಕುಂದಾಪುರ ಕನ್ನಡವನ್ನು ಭಾಷೆಯನ್ನು ಪ್ರೀತಿಸುವ ಸಲುವಾಗಿ ನಾವು ವರ್ಷದ ಒಂದು ದಿನ ಆಷಾಢಿ ಅಮಾವಾಸ್ಯೆಯ ಆ ಒಂದು ತಿಂಗಳಲ್ಲಿ ಒಂದು ಕುಂದಾಪುರ ಹಬ್ಬ ಅನ್ನುವುದನ್ನು ಇತರರಿಗೆ ಭಾಷೆಯ ಬಗ್ಗೆ, ಮೂಲ ಭಾಷೆಯ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಅಥವಾ ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಂಚಾಲಕನ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರ ಮೂಲಕ ಕೇಳಿಕೊಳ್ಳುವಂಥದ್ದು, ಇಡೀ ನಗರದಾದ್ಯಂತ ನೀವು ಈ ವಿಚಾರವನ್ನು ಪಸರಿಸಬೇಕು, ಇದಕ್ಕೆ ಸಹಕಾರವನ್ನು ನೀಡಬೇಕು. ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರು ಎನ್ನುವುದರ ಬಗ್ಗೆ ನಮ್ಮ ಈ ವರ್ಷದ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಾಲಾ ಶೆಟ್ಟಿಯವರು ನಿಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ. ಈ ಸರ್ತಿ ಆಗಸ್ಟ್ 3, 2025 ಬೆಳಿಗ್ಗೆ ಮುಖ್ಯ ಅತಿಥಿಯಾಗಿ ಕ್ರೀಡಾಕೂಟ ಉದ್ಘಾಟನೆ ಮಾಡ್ತಿದ್ದಾರೆ ಡಾಕ್ಟರ್ ರವೀಶ್ ತುಂಗ ಅವರು, ಅಧ್ಯಕ್ಷರು ಮನಸ್ವಿನಿ ತುಂಗ ಫ್ಯಾಮಿಲಿ ಟ್ರಸ್ಟ್. ಹಾಗೂ ಸಭಾ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಅಧ್ಯಕ್ಷತೆ ಶ್ರೀಮತಿ ಮಾಲಾ ಸಂತೋಷ್ ಶೆಟ್ಟಿ. ಹಾಗೂ ಉದ್ಘಾಟನೆ ಮತ್ತು ದಿಕ್ಸೂಚಿ ಭಾಷಣವನ್ನು ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು, ಅಧ್ಯಕ್ಷರು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು. ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ಕಿಶೋರ್ ಕುಮಾರ್ ಬಿ ಕುಂದಾಪುರ, ಅಧ್ಯಕ್ಷರು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್. ಹಾಗೂ ಪ್ರೊಫೆಸರ್ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ, ನಿರ್ವರ್ತ ಪ್ರಿನ್ಸಿಪಾಲರು ಶ್ರೀ ರಾಮಕೃಷ್ಣ ಕಾಲೇಜ್ ಒನ್ಸ್ ಹಾಸ್ಟೆಲ್ ಮಂಗಳೂರು. ಹಾಗೂ CASS ನಾಯಕ್ ಸಾಸ್ತಾನ, MSME ಮತ್ತು ಸ್ಟಾರ್ಟಪ್ ಮೆಂಟರ್ ಮಂಗಳೂರು ಇವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ನಾವು ಕುಂದಗನ್ನಡ ನೆಲದ ಸಾಧಕರಾದ ಡಾಕ್ಟರ್ ಅಣ್ಣಯ್ ಕುಲಾಲ್, ಡಾಕ್ಟರ್ BC ರಾಯ್ ಸಮುದಾಯ ಸೇವಾ ರಾಷ್ಟ್ರೀಯ ಪ್ರಶಸ್ತಿ 25 ಪುರಸ್ಕೃತರು ಅವರು ಮತ್ತು CA ಶಾಂತರಾಮ್ ಶೆಟ್ಟಿ, ಅಧ್ಯಕ್ಷರು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇವರಿಗೆ ಗೌರವ ಸನ್ಮಾನ ನೆರವೇರಲಿದೆ. ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ, ಉಪನಿರ್ದೇಶಕರು, ಆಡಳಿತ ಪಶುವೈದ್ಯ ಇಲಾಖೆ, ಕರ್ನಾಟಕ ರಾಜ್ಯ ಮಟ್ಟದ ಸರ್ವೋತ್ತಮ ಪ್ರಶಸ್ತಿ ಪುರಸ್ಕರರು. ಈ 3 ಜನರಿಗೆ ನಾವು ಆ ದಿನ ಸಂಜೆ ಸನ್ಮಾನ ಮಾಡಲಿದ್ದೇವೆ. ಹಾಗೂ ಹೀಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಮಂಗಳೂರಿನ ಜನತೆ ಹಾಗೂ ಮಂಗಳೂರಿನಲ್ಲಿ ನೆಲೆಸಿರುವ ಕುಂದಗನ್ನಡದಲ್ಲಿ ಇರುವ ಎಲ್ಲರೂ ಭಾಗವಹಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಯೋಜನಾ ಸಮಿತಿ ಸದಸ್ಯರು ಈ ಆಹ್ವಾನವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಹೇಳಿದ ಹಾಗೆ ನಾವು ಇಡೀ ದಿನದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 8:30 ತನಕ ಆ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಡೀಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಗೆ ನಾವು ಕ್ರೀಡಾಕೂಟವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ 3 ಕಾಲಿನ ಓಟ, ಸೈಕಲ್ ಟೈರ್ ಓಟ, ಗೇರು ಬೀಜದ ಆಟ, ರಂಗೋಲಿ ಸ್ಪರ್ಧೆ ಮತ್ತು ಮಡಲು ನೇಯುವ ಸ್ಪರ್ಧೆ, ಗೋಣಿಚೀಲ ಓಟದ ಸ್ಪರ್ಧೆ, ಇನ್ನಿತರ ಗ್ರಾಮೀಣ ಆಟಗಳನ್ನು ಆಡಿಸುವ ನಿಶ್ಚಯಿಸಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌಜಿ ಗಮ್ಮತ್ ಕಲಾಂಜಲಿ ತಂಡ ಬ್ರಹ್ಮಾವರ ಇವರಿಂದ ನಗೆ ಪ್ರಹಸನ, ಆಷಾಢಿ ಒಡ್ರ್ ನುಡಿತೇರು, ದೈವಿ ಲೋಕದ ದಂತಕತೆ, ಇದರಲ್ಲಿ ಕುಂದಾಪುರ ಗ್ರಾಮೀಣ ಪ್ರದೇಶ ದೈವ ದೇವರುಗಳ ವಿಶೇಷತೆಯ ಬರಹಗಳ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಆಷಾಢಿ ಒಡ್ರ್ ಹಬ್ಬದ ರೀಲ್ಸ್ ಸ್ಪರ್ಧೆ ಮತ್ತು ಅದೇ ರೀತಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಪ್ರತಿಭಾ ಪುರಸ್ಕಾರ, ಕುಂದಾಪುರದ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು, ಯಕ್ಷಗಾನದ ಕಿರು ಪ್ರದರ್ಶನ, ಅದಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರಾತ್ರಿ 8:30 ತನಕ ನೆರವೇರಿಸಲಿಕ್ಕೆ ನಿಶ್ಚಯಿಸಿದ್ದೇವೆ. ಸಂಚಾಲಕರು ಈಗಾಗಲೇ ಹೇಳಿದ ಹಾಗೆ ಈ ವಿಷಯವನ್ನು ಮಂಗಳೂರಿನ ಎಲ್ರಿಗೂ ತಮ್ಮ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಬಂದು ಇದನ್ನು ಚಂದಗಾಣಿಸಿಕೊಟ್ಟು ನಾವೆಲ್ಲ ಒಟ್ಟಿಗೆ ಒಂದು ಹಬ್ಬದ ರೀತಿ ಆಚರಿಸುವ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೋಶಾಧಿಕಾರಿಯಾದ ಶರತಾಚಾರ್ಯ ಅವರು ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ವಿಶ್ವ ಕುಂದಾಪುರ ದಿನಾಚರಣೆ ಕಾರ್ಯಕ್ರಮದ ಈ ಪ್ರೆಸ್ ಮೀಟಿಗೆ ಆಗಮಿಸಿದಂಥ ಎಲ್ಲರಿಗೂ ಅಂತ ಧನ್ಯವಾದವನ್ನು ನಮ್ಮ ಪರವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗಿ ಕೋರಿಕೊಳ್ಳುತ್ತಾ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ.